ಇತಿಹಾಸ ಪ್ರಸಿದ್ಧ ಶಿಶಿಲಾದ ಶಿಶಿಲೇಶ್ವರ ಪುಣ್ಯಕ್ಷೇತ್ರದಲ್ಲಿ ರಾಜಕೀಯ ವ್ಯವಸ್ಥೆಯಿಂದ ಇನ್ನೂ ವ್ಯವಸ್ಥಾಪನಾ ಸಮಿತಿ ಆಗದೆ 2 ವರ್ಷ ಆಗಿರುತ್ತದೆ. ದೇವಾಲಯದ ಎಲ್ಲ ಅಭಿವೃದ್ಧಿ ಕಾರ್ಯ ನಿಂತಿರುತ್ತದೆ. ಈ ದೇವಾಲಯ ಪ್ರವಾಸಿ ತಾಣವಾಗಿದ್ದು ಕಪಿಲ ನದಿಯಲ್ಲಿ ಅಸಂಖ್ಯಾತ ಮತ್ಸ್ಯ ಸಂಕುಲಗಳಿಂದ ಪ್ರಸಿದ್ಧ ಮತ್ಸ್ಯ ತೀರ್ಥ ಪ್ರಖ್ಯಾತ ಕ್ಷೇತ್ರವಾಗಿದೆ. ಮಾತ್ರವಲ್ಲದೆ ಪ್ರತಿ ಸೋಮವಾರ ಅನ್ನದಾಸೋಹ ನಡೀತಾ ಇದೆ. ಈ ಕಾರಣದಿಂದ ಸಾವಿರಾರು ಊರ ಪರ ಊರಿನ ಭಕ್ತರಿಂದ ಬಹಳಷ್ಟು ಜನರು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅದರೊಂದಿಗೆ ದೇವಾಲಯಕ್ಕೆ ಸಂಬಂಧಪಟ್ಟ ಕೃಷಿ ನಿರ್ವಹಣೆ ಆಗಬೇಕಾಗಿದೆ. ಹೀಗಿದ್ರೂ ವ್ಯವಸ್ಥಾಪನಾ ಸಮಿತಿ ರಚನೆ ಆಗದೆ ಒಟ್ಟಾರೆ ದೇವಳದ ಅಭಿವೃದ್ಧಿ ಕುಂಠಿತಗೊಂಡಿದ್ದು, ಇತ್ತೀಚೆಗೆ ಸುರಿತಾ ಇರುವಂತಹ ಭಾರೀ ಮಳೆಯಿಂದ ದೇವಳದ ತಡೆಗೋಡೆ ಕುಸಿದು ದೇವಳದ ಒಳಗಡೆ ನೀರು ನುಗ್ಗಿ ಅಸ್ತವ್ಯಸ್ತವಾಗಿತ್ತು. ಇದರ ಸ್ವಚ್ಛತೆ ನಿನ್ನೆ ದಿನ ಊರಿನ ಆಟೋ ಚಾಲಕರು, ಮಾಲಕರು, ಭಕ್ತ ಮಹಾಜನ, ಪರವೂರ ಪ್ರವಾಸಿ ಭಕ್ತರು ಸೇರಿ ದೇವಸ್ಥಾನದ ಅಂಗಣದಲ್ಲಿ ಇದ್ದ ಕೆಸರು, ಮಣ್ಣು, ಕಸಕಡ್ಡಿ, ಪ್ಲಾಸ್ಟಿಕ್ ಎಲ್ಲ ತೆಗೆದು ಸ್ವಚ್ಛ ಮಾಡಿರ್ತಾರೆ. ಆದರೂ ಇಲಾಖೆಯ ಯಾವ ಅಧಿಕಾರಿಗಳು ಈ ಕಡೆಗೆ ಬಂದಿಲ್ಲ. ಇದರಿಂದ ಗ್ರಾಮಸ್ಥರು ಕೋಪಗೊಂಡಿದ್ದು, ಸರಿಯಾದ ವ್ಯವಸ್ಥೆ ಮಾಡದಿದ್ದಲ್ಲಿ ತಕ್ಷಣವೇ ಧರಣಿ ಕೂರುವ ಎಚ್ಚರಿಕೆ ನೀಡಿರುವುದು ಮಾತ್ರವಲ್ಲದೆ ಧರಣಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸುವುದಿಲ್ಲ. ಧಾರ್ಮಿಕ ದತ್ತಿ ಇಲಾಖೆಯವರು ಆಗಮಿಸಿ ಸ್ಥಳದಲ್ಲಿ ಸಮಿತಿ ರಚಿಸಿ ಕೊಡುವವರೆಗೂ ಕೂಡ ಹೋರಾಟ ಮಾಡ್ತೀವಿ. ಕೇವಲ ಹುಂಡಿ ಎಣಿಕೆ ಮಾತ್ರ ನಿಮ್ಮ ಕೆಲಸ ಅಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಮುಂದಿನ ಎಣಿಕೆ ಮಾಡುವ ಮೊದಲು ಇದನ್ನೆಲ್ಲ ಸರಿಪಡಿಸಿ, ಇಲ್ಲವಾದರೆ ಊರಿನ ಭಕ್ತರು ಉಗ್ರ ಹೋರಾಟ ನಡೆಸುವುದಾಗಿ ಶಿಶಿಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಂದೀಪ್ ಅಮ್ಮುಡಂಗೆ ಹಾಗೂ ಜಯರಾಮ ನೆಲ್ಲಿತಾಯ ಎಚ್ಚರಿಸಿದ್ದಾರೆ. ಶಿಶಿಲಾ ದೇವಸ್ಥಾನ ಸಾವಿರಾರು ವರ್ಷ ಇತಿಹಾಸವುಳ್ಳ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನೂರಾರು ಸಮಿತಿಗಳು ಈ ತನಕ ರಚನೆ ಆಗಿವೆ. ಈ ಎಲ್ಲ ರಚನೆ ಆದ ಸಮಿತಿಗಳು ಸಹ ಯಾವುದೇ ರಾಜಕೀಯ ಕೃಪಾಶೀರ್ವಾದ ಇಲ್ಲದೆ ಅಥವಾ ಯಾರದೇ ಒತ್ತಾಯವೂ ಇಲ್ಲದೆ ಊರವರೇ ಆರಿಸಿಕೊಂಡು 5-6 ಮಂದಿಯನ್ನು ಆಯ್ಕೆ ಮಾಡಿಕೊಂಡು ಆ ಸಮಿತಿ ಆ ದೇವಸ್ಥಾನವನ್ನು ನಿರ್ವಹಣೆ ಮಾಡ್ತಾ ಇತ್ತು. ಎಂತಹ ಕಷ್ಟ ಕಾಲದಲ್ಲೂ ಸಹ ಆ ಸಮಿತಿಗಳು ನಮ್ಮ ಹಿರಿಯರು ಈ ದೇವಸ್ಥಾನವನ್ನು ನಡೆಸಿಕೊಂಡು ಬಂದಿರುವುದು ನಮ್ಮೆಲ್ಲರ ಪುಣ್ಯ ಮತ್ತು ಅದರ ನೆನಪು ಈಗಲೂ ನಮಗಿದೆ. ನಮ್ಮ ಶಿಶಿಲಾ ದೇವಸ್ಥಾನವು ಕಳೆದ ಹಲವಾರು ವರ್ಷದಿಂದ ರಾಜಕೀಯ ಪಕ್ಷಗಳೇ ಸಮಿತಿಗಳ ರಚನೆ ಮಾಡ್ತಾ ಇದೆ. ಒಂದು 3 ವರ್ಷ ಒಂದು ಪಕ್ಷ, ಮತ್ತು 3 ವರ್ಷ ಇನ್ನೊಂದು ಪಕ್ಷವಾಗಿ ಈಗ ದೇವಸ್ಥಾನವು ಪೂರ್ತಿ ರಾಜಕೀಯಕರಣ ಆಗಿರುವುದು ಬೇಸರ ಸಂಗತಿ. ಇದರಿಂದಾಗಿ ನಮ್ಮ ಊರಿನಲ್ಲಿ ಈ ತನಕ ನಮ್ಮ ಏನು ಶಿಶಿಲಾ ದೇವಸ್ಥಾನ ಇದೆ, ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಶಿಶಿಲಾ ದೇವಸ್ಥಾನವಿದೆ, ಇದು ಸಮಿತಿ ರಚನೆ ಆಗಿಲ್ಲ. 2 ಸಾರಿ 3 ಸಾರಿ ಪ್ರಯತ್ನ ಮಾಡಿದ್ರೆ ಈ ತನಕ ಸಮಿತಿ ಆಗಿಲ್ಲ. ಕಳೆದ 2.5 ವರ್ಷದಿಂದ ಈ ದೇವಸ್ಥಾನಕ್ಕೆ ಸಮಿತಿ ಇಲ್ಲದೆ ಪಂಚಾಯತ್ನ ಆಡಳಿತಾಧಿಕಾರಿ ಈ ದೇವಸ್ಥಾನವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇದೀಗ ಮತ್ತು ಸಮಸ್ಯೆ ಆಗಿದೆ. ಸಮಿತಿ ಇಲ್ಲ, ದೇವಾಲಯದ ನಿರ್ವಹಣೆಗೆ ತೊಂದರೆಯಾಗಿದೆ, ಕೃಷಿ ನಿರ್ವಹಣೆಗೆ ತೊಂದರೆಯಾಗಿದೆ, ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿದೆ, ಇಡೀ ಗ್ರಾಮದ ಭಕ್ತಾದಿಗಳಿಗೆ ಉಸಿರುಗಟ್ಟುವ ವಾತಾವರಣ ನಿರ್ಮಾಣ ಆಗಿದೆ.